ತುಳುನಾಡಿನ ಜನಪದ ಆಚರಣೆಯಲ್ಲಿ ಒಂದಾಗಿರುವ ಪುರುಷ ಕುಣಿತ ಇಂದು ಅವನತಿಯತ್ತ ಸಾಗಿದೆ. ಆದರೆ ಅಲ್ಲೊಂದು ಇಲ್ಲೊಂದು ಕಡೆ ಈ ಆಚರಣೆ ನಡೆಯುತ್ತದೆಯಾದರೂ ಅದು ಕೂಡ ಈಗ ವಿವಾದಕ್ಕೆ ಕಾರಣ ಆಗಿದೆ. ಸಾಮಾನ್ಯವಾಗಿ ಪುರುಷ ಕುಣಿತದಲ್ಲಿ ಜಾತಿ ಸಂಬಂಧಿ ಹಾಗೂ ವೃತ್ತಿ ಸಂಬಂಧಿ ಹಾಗೂ ಪ್ರಾಣಿ ಮತ್ತು ಆಚರಣಾ ಸಂಬಂಧಿ ವೇಷಗಳು ಇರುವುದು ವಾಡಿಕೆ. ಇನ್ನು ಇಲ್ಲಿ ನಿಯಂತ್ರಕ ಪಾತ್ರಧಾರಿಗಳಾಗಿ ಮುಸ್ಲಿಂ ವೇಷ ಕೂಡ ಧರಿಸುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದ ಪದ್ಧತಿ. ಪುರುಷ ಕುಣಿತ ಒಂದು ಆಚರಣೆ ಮಾತ್ರವಲ್ಲದೆ ಒಂದು ಮನೋರಂಜನೆಯ ಕುಣಿತವಾಗಿತ್ತು. ಮನೆಗಳಿಗೆ ಹೋಗಿ ಕುಣಿದು ಅಲ್ಲಿ ಮಂಜುನಾಥ ದೇವರಿಗೆ ಪೂಜೆ ಸಲ್ಲಿಸುವುದು ಸಂಪ್ರದಾಯ. ಆದರೆ ಇದೀಗ ಬೆಳ್ತಂಗಡಿ ತಾಲೂಕಿನಲ್ಲಿ ನಡೆದ ಪುರುಷ ಕುಣಿತವೊಂದರಲ್ಲಿ ಮುಸ್ಲಿಂ ವೇಷಧಾರಿಗಳ ಅತಿರೇಕ ವರ್ತನೆಯ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಧರ್ಮದ ಆಚರಣೆಯನ್ನೇ ಅವಹೇಳನ ಮಾಡುವ ರೀತಿಯಲ್ಲಿ ವೇಷಧಾರಿ ಯುವಕರು ವರ್ತಿಸಿದ್ದು ಆಕ್ರೋಶಕ್ಕೆ ಕಾರಣ ಆಗಿದೆ. ಪುರುಷ ಕುಣಿತದ ಮೂಲ ಉದ್ದೇಶ ಮರೆತು ಅಸಭ್ಯ ರೀತಿಯಲ್ಲಿ ಇನ್ನೊಂದು ಧರ್ಮಕ್ಕೆ ನೋವುಂಟು ಮಾಡುವ ರೀತಿಯಲ್ಲಿ ಇದನ್ನ ಪ್ರದರ್ಶಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. Angle gor na gor raba gor gada bro go edur wala paisa bandit